ಹ್ಮ್ ಇದೇ ಸರಿಯಾದ ಸಮಯ, ಇವಾಗ್ಲೇ ಕೇಳುವ. ಅಚ್ಚು, ಶ್ರೇಯು, ಎಂತ ಮಾಡ್ದ ನೀವು? ಅಮ್ಮ, ನಾವು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ದೀವಿ. ಅಚ್ಚು, ನಿನಗೆ ಗೊತ್ತುಂಟನ? ಗಂಟುಗೊಮ್ಮೆ ಅಕ್ಕಿಯ ಡಬ್ಬದ ಮುಚ್ಚಳ ಸಡಿಲಾಗಿರ್ತದ, ಮತ್ತೆ ಅಕ್ಕಿ ಕೂಡ ಖಾಲಿ ಆಗಿರ್ತದೆ. ಎಂತ ಆಗಿರ್ಬೋದಾ? ಹೌದಾ? ನಂಗೇನು ಗೊತ್ತಮ್ಮ. ಅದು ಇಲಿ ತಿಂದಿರ್ಬೇಕು. ಎಂತದ? ಇಲ್ಲಿ ಬಂದು ಡಬ್ಬದ ಮುಚ್ಚಳ ತೆಗೆದು ಅಕ್ಕಿ ತಿನ್ಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ಎಲ್ಲಿಂದ ಬರುತ್ತೆ ಸೂಪರ್ ಪವರ್? ನಿಂಗೆ ಅಷ್ಟು ಗೊತ್ತಿಲ್ವಮ್ಮ. ಎಂತೆಂತ ಅದ್ಭುತ ನಡೀತದೆ ಪ್ರಪಂಚದಲ್ಲಿ ಗೊತ್ತಾ ನಿಮಗೆ? ಇವಾಗ ಡ್ರೋನ್ ಪ್ರತಾಪ್ 360 ಕೆಜಿ ತೂಕವನ್ನು ಹೊತ್ತುಕೊಂಡು ಹೋಗಿದ್ದಾನಂತೆ. ಮತ್ತೆ ಇಲ್ಲಿ ಬಂದು ಮುಚ್ಚಳ ತೆಗೆದು ಅಕ್ಕಿ ತಿನ್ನುವುದು ದೊಡ್ಡ ವಿಷಯ ಅಂತ ಉಂಟಮ್ಮ. ಹೌದಾ? ಎಂತದ? ನೋಡುವ. ಶ್ರೇಯು, ಸುಮ್ಮನಿರ, ಅಮ್ಮನಿಗೆ ಗೊತ್ತಾಗ್ಬಾರ್ದು. ಇದೇ ಒಳ್ಳೆ ಸಮಯ. ಅಮ್ಮ ನೋಡ್ತಾ ಇಲ್ಲ, ಅವರಿಗೆ ಗೊತ್ತಾಗದಾಗೆ ಮೆಲ್ಲ ಹೋಗುವ. ಇವನೆಂತ ಮಾಡ್ತಾ ಇದ್ದಾನೆ? ಮೆಲ್ಲಗೆ ಕಲ್ಲ ಹೆಜ್ಜೆ ಇಟ್ಟುಕೊಂಡು ಹೋಗ್ತಾನೆ. ನೋಡುವ. ನನ್ನ ಪ್ರೀತಿಯ ಇರುವೆಗಳೇ, ಅಲ್ಲೇ ಇರಿ, ನಾನೀಗ ಬಂದೆ. ತಗೊಳ್ಳಿ. ಆಹಾ, ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ. ದೇವರು ಖಂಡಿತ ನನ್ನನ್ನು ಬರುವ ವರ್ಷ ಕೂಡ ಎಕ್ಸಾಮ್ ಇಲ್ಲದೆ ಪಾಸ್ ಮಾಡಿಸ್ತಾನೆ. ತಿನ್ನಿ, ಬೇಗ ತಿನ್ನಿ. ಅಮ್ಮ ಬರುವ ಮುಂಚೆ ತಿಂದಾಗ್ಬೇಕು ನಿಮಗೆ. ಓ, ಇದು ನಿನ್ನ ಕೆಲಸವಾ? ಮಾಡ್ತೇನೆ ಇರು. ಅಚ್ಚು, ನೀನ್ ಎಂತ ಮಾಡ್ದ ಇಲ್ಲಿ? ಅಮ್ಮನ ವಾಯ್ಸ್ ಕೇಳ್ತಾ ಉಂಟು. ಅಯ್ಯಯ್ಯೋ, ಅಮ್ಮ ನೋಡಿದ್ರೆ ಇಲ್ಲಮ್ಮ, ಇಲ್ಲ. ನಾನು ಇರುವೆ ಎಷ್ಟು ಚಂದ ಸಾಲಾಗಿ ಹೋಗ್ತಾ ಉಂಟು ನೋಡ್ತಾ ಇದ್ದೆ. ಹೋ, ಹೌದಾ? ಹಾಗಾದ್ರೆ ಅಲ್ಲಿ ಅಕ್ಕಿ ಹೇಗೆ ಬಂತು? ಓ, ಇಲ್ಲಿ ತಂದು ಇರುವೆಗೆ ಹಾಕಿತಾ ಸ್ವಲ್ಪ ಅದು ಸತಿ ಇಲ್ಲಿ ಅಂತ? ಅಮ್ಮ, ಅದು ಸಾರಿ ಆಯ್ತಮ್ಮ. ನಲ್ಲಿ ನಾನು ಹೇಳಿದ ಇರುವೆಗೆ ಅಕ್ಕಿ ಹಾಕಿದ್ದಕ್ಕೆ ಕ್ಷಮಿಸು ನನ್ನನ್ನು. ಆದ್ರೆ ನಾನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದೇನಲ್ಲಮ್ಮ. ಹೌದಪ್ಪ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಿ. ಅಯ್ಯೋ, ಕರ್ಮ. ಅಲ್ಲ ಅಚ್ಚು, ನೀನು ಅಕ್ಕಿ ತಂದು ಇರುವೆಗೆ ಹಾಕಿದ್ರೆ ನಾವೆಂತ ಮಣ್ಣು ತಿನ್ನುದ? ಅಮ್ಮ, ನೀನೆಲ್ಲ ಮೊನ್ನೆ ಹೇಳಿದ್ದು ಕೊರೋನಾ ಬಂದಿದೆ, ಲಾಕ್ಡೌನ್ ಆಗಿದೆ, ಎಲ್ಲರೂ ಭಾರಿ ಕಷ್ಟದಲ್ಲಿದ್ದಾರೆ, ನಾವು ಆದಷ್ಟು ಹೆಲ್ಪ್ ಮಾಡ್ಬೇಕು ಅಂತ. ಹೌದು, ಅದಕ್ಕೆಂತ ಈಗ? ಮೊನ್ನೆ ನೀನು ಕೊರೋನಾ ಬಂದಿದೆ ಅಂತ ಇರುವೆಗೆ ಪೌಡರ್ ಹಾಕಿದ್ಯಲ್ಲ, ಅದನ್ನು ನಾನು ನೋಡಿದೆ. ಅದಕ್ಕೆ ಇರುವೆ ಮುಖ್ಯ, ಪೌಡರ್ ಹಾಕಿ ಚಂದ ಕಂಡ್ರೆ ಸಾಕ, ಹೊಟ್ಟೆಗೆ ಏನಾದ್ರೂ ಬೇಕಲ್ಲಮ್ಮ. ಅದಕ್ಕೆ ನಾನು ಅದಕ್ಕೆ ಅಕ್ಕಿ ತಂದು ಹಾಕಿ ಒಳ್ಳೆ ಕೆಲಸ ಮಾಡಿದ್ದೇನೆ ಅಲ್ಲಮ್ಮ. ಅಯ್ಯೋ ದೇವ, ನನ್ನ ಮಗನಿಗೆ ಎಂತ ಒಳ್ಳೆ ಬುದ್ಧಿ ಕೊಟ್ಟಿದ್ಯಪ್ಪ. ಅಯ್ಯೋ ಅಚ್ಚು, ನಾನು ಹಾಕಿದ್ದು ಇರುವೆ ಸಾಯ್ಲಿಕ್ಕೆ ಪೌಡರ್, ಇರುವೆಗೆ ಮುಖಕ್ಕೆ ಹಾಕಲಿಕ್ಕಲ್ಲ. ಆದ್ರೆ ನೀನು ಮಾಡ್ತಿರೋದೆಂತ ಮಾರಾಯ? ಅಲ್ಲಿನೆಲ್ಲ ತಂದು ಇಲ್ಲಿ ಸುರಿದು ನಮ್ಮನ್ನು ಸಾಯಿಸ್ತೀಯ ಅಷ್ಟೇ. ಇಷ್ಟು ಕಷ್ಟ ಬಂದಿದೆ, ಕೊರೋನಾ ಬಂದಿದೆ, ಲಾಕ್ಡೌನ್ ಆಗಿದೆ, ಮನೆಯಲ್ಲಿ ನಾವು ತಿನ್ಲಿಕ್ಕೆ ಗತಿ ಇಲ್ಲದೆ ಕಷ್ಟ ಪಡ್ತಾ ಇದ್ದೇವೆ. ನೀನು ಅಲ್ಲಿನೆಲ್ಲ ತಂದು ಇಲ್ಲಿ ಸುರಿದ್ರೆ ನಾವು ಹೊಟ್ಟೆ ಹಸಿವಲ್ಲಿ ಸಾಯ್ಬೇಕಷ್ಟೇ. ಓ ಹೌದಾ? ಅದನ್ನ ನೀನು ಮೊನ್ನೆ ಹೇಳ್ಬೇಕಿತ್ತಲ್ಲ. ನನಗೆ ನೀನು ಸರಿಯಾಗಿ ಬುದ್ಧಿ ಹೇಳಿ ಕೊಡೋದು ನಿನ್ನದು ತಪ್ಪಲ್ವಾ? ನೀನು ತಪ್ಪು ಮಾಡಿ ನನಗೆ ಬೈತೀಯ. ನೀನು ನಿಲ್ಲು, ನಿನಗೆ ಪಪ್ಪನ ಹತ್ರ ಹೇಳದೆ ಬಿಡುದಿಲ್ಲ. ಅಯ್ಯೋ ದೇವರೇ, ಇವನಿಗೆ ಹೇಗಪ್ಪ ಅರ್ಥ ಮಾಡಿಸುದು?